ಜಿಲ್ಲೆಯ ಪ್ರತಿಷ್ಠಿತ ಸಹಕಾರಿಗಳಲ್ಲಿ ಒಂದಾದ ವಿಟ್ಲ ಗ್ರಾಮೀಣ ಸಹಕಾರಿ ಬ್ಯಾಂಕ್ ನಿಯಮಿತ 2021-22ನೇ ಸಾಲಿನಲ್ಲಿ 557 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ನಡೆಸಿ 2.26 ಕೋಟಿ ರೂಪಾಯಿಗಳ ನಿವ್ವಳ ಲಾಭವನ್ನು ಗಳಿಸಿ ವಿಶೇಷ ಸಾಧನೆಯನ್ನ ಮಾಡಿದೆ. ಕಳೆದ ಸಾಲಿಗಿಂತ 25 ಕೋಟಿ ರೂಪಾಯಿ ಹೆಚ್ಚಿನ ವ್ಯವಹಾರ ನಡೆಸಿದೆ ಎಂದು ಬ್ಯಾಂಕಿನ ಅಧ್ಯಕ್ಷ ಎಚ್ ಜಗನ್ನಾಥ್ ಸಾಲ್ಯನ್ ಹೇಳಿದರು. ವಿಟ್ಲದ ಪ್ರಧಾನ ಶಾಖೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಬಂಟ್ವಾಳ, ಪುತ್ತೂರು, ಸುಳ್ಯ, ಕಡಬ, ಮಂಗಳೂರು, ಬೆಳ್ತಂಗಡಿ ತಾಲೂಕಿನ ಕಾರ್ಯವ್ಯಾಪ್ತಿಯನ್ನು ಹೊಂದಿರುವ ಬ್ಯಾಂಕ್ 5 ಶಾಖೆಗಳಲ್ಲಿ 7,193 ಸದಸ್ಯರಿದ್ದು 2.38 ಕೋಟಿ ರೂಪಾಯಿ ಪಾಲು ಬಂಡವಾಳ ಹೊಂದಿದೆ. 115.06 ಕೋಟಿ ರೂಪಾಯಿ ಠೇವಣಿಯನ್ನ ಹೊಂದಿ ಕಳೆದ ವರ್ಷಕ್ಕಿಂತ ಶೇಕಡಾ 8.93ರಷ್ಟು ಹೆಚ್ಚಳವಾಗಿದೆ. 64.67 ಕೋಟಿ ರೂಪಾಯಿ ಹೊರ ಬಾಕಿ ಸಾಲವಿದ್ದು ಶೇಕಡಾ 91.08 ಸಾಲ ವಸೂಲಾತಿಯಾಗಿದೆ. 6.99 ಕೋಟಿ ರೂಪಾಯಿ ಮೀಸಲು ನಿಧಿ ಹಾಗೂ 9.50 ಕೋಟಿ ರೂಪಾಯಿ ಇತರ ನಿಧಿಯನ್ನ ಹೊಂದಿದೆ. 136 ಕೋಟಿ ರೂಪಾಯಿ ದುಡಿಯುವ ಬಂಡವಾಳವಿದ್ದು 2.93 ಕೋಟಿ ರೂಪಾಯಿಗಳ ಚರ ಸ್ಥಿರ ಆಸ್ತಿಯನ್ನ ಹೊಂದಿದೆ ಎಂದು ಹೇಳಿದರು. ಬ್ಯಾಂಕ್ ಹಿಂದಿನ ಹಲವಾರು ವರ್ಷದಿಂದ ಆಡಿಟ್ ವರ್ಗೀಕರಣದಲ್ಲಿ ಎ ತರಗತಿಯಲ್ಲಿದ್ದು ಮುಂದೆಯೂ ಇದನ್ನು ಕಾಯ್ದಿರಿಸಿಕೊಳ್ಳಲಿದೆ. 2022-23ನೇ ಸಾಲಿನಲ್ಲಿ ಬ್ಯಾಂಕ್ 585 ಕೋಟಿಗೂ ಮಿಕ್ಕಿದ ವ್ಯವಹಾರವನ್ನು ನಡೆಸಿ 2.40 ಕೋಟಿ ರೂಪಾಯಿಗೂ ಮಿಕ್ಕಿ ಲಾಭ ದಾಖಲಿಸುವ ಗುರಿಯನ್ನ ಹೊಂದಿದೆ. ಅಲ್ಲದೆ 120 ಕೋಟಿ ರೂಪಾಯಿ ಠೇವಣಿ ಸಂಗ್ರಹ, 70 ಕೋಟಿ ರೂಪಾಯಿ ಸಾಲ ನೀಡಿಕೆ ಹಾಗೂ ಶೇಕಡಾ 96 ಸಾಲ ವಸೂಲಾತಿ ಮಾಡುವ ಗುರಿಯನ್ನ ಇಟ್ಟುಕೊಳ್ಳಲಾಗಿದೆ ಎಂದರು. ಕಲ್ಲಡ್ಕ ಶಾಖೆ 25ನೇ ವರ್ಷವನ್ನ ಪೂರೈಸುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿಯ ಹಿನ್ನೆಲೆಯಲ್ಲಿ ಬಾಕಿಯಾಗಿದ್ದ ಕಟ್ಟಡ ಕಾಮಗಾರಿಯನ್ನ ನಡೆಸಲು 1.20 ಕೋಟಿ ರೂಪಾಯಿಯ ಯೋಜನೆಯನ್ನ ರೂಪಿಸಲಾಗಿದೆ ಎಂದರು. ದಕ್ಷಿಣ ಜಿಲ್ಲೆಯಲ್ಲಿ ವಿಶಿಷ್ಟ ಸಹಕಾರಿ ಸಂಸ್ಥೆಗಳಲ್ಲಿ ಒಂದಾದ ಗ್ರಾಮೀಣ ಸಹಕಾರಿ ಬ್ಯಾಂಕ್ 2021-22ನೇ ಆರ್ಥಿಕ ವರ್ಷದಲ್ಲಿ ತನ್ನ ಕಾರ್ಯದಕ್ಷತೆಯನ್ನು ನೆರೆದು ರೂಪಾಯಿ 2.26 ಕೋಟಿಗೂ ಮಿಕ್ಕಿ ಲಾಭ ಗಳಿಸಿ ವಿಶೇಷ ಸಾಧನೆಯನ್ನು ಮಾಡಿದ್ದು ಬ್ಯಾಂಕಿನ ಈ ಸಾಧನೆಯನ್ನು ತಮ್ಮ ಮುಂದಿಡಲು ಸಂತೋಷಪಟ್ಟಿದ್ದೇವೆ. ವರದಿ ವರ್ಷದಲ್ಲಿ 5 ಶಾಖೆಗಳನ್ನು ಹೊಂದಿರುವ ಬ್ಯಾಂಕು ದಾಖಲೆಯ ರೂಪಾಯಿ 557 ಕೋಟಿಗಳ ವ್ಯವಹಾರವನ್ನು ದಾಖಲಿಸಿ ಕಳೆದ ಸಾಲಿನ ಒಟ್ಟು ವ್ಯವಹಾರಕ್ಕಿಂತ ಈ ಬಾರಿ 25 ಕೋಟಿ ರೂಪಾಯಿ ಹೆಚ್ಚಿನ ವ್ಯವಹಾರವನ್ನು ಮಾಡಿರುತ್ತದೆ. ಠೇವಣಿ ಸಂಗ್ರಹಣೆಯಲ್ಲಿ ತುಂಬ ಸ್ಪರ್ಧೆಗಳಿದ್ದರೂ ಬ್ಯಾಂಕ್ ರೂಪಾಯಿ 115.06 ಕೋಟಿ ರೂಪಾಯಿಗಳ ಠೇವಣಿ ಹೊಂದಿದ್ದು ಕಳೆದ ಸಾಲಿಗಿಂತ 8.93% ಹೆಚ್ಚಳವಾಗುತ್ತದೆ. ಅಲ್ಲದೆ 64.67 ಕೋಟಿ ರೂಪಾಯಿಗಳ ಹೊರಬಾಕಿ ಸಾಲಗಳಿದ್ದು ಸಾಲ ವಸೂಲಿಯು ಕಳೆದ ಸಾಲಿಗಿಂತ ಹೆಚ್ಚಾಗಿದ್ದು ಶೇಕಡಾ 91.08 ಆಗುತ್ತದೆ. ಹಾಗೂ ಬ್ಯಾಂಕ್ ಹಲವಾರು ವರ್ಷಗಳಿಂದ ಆಡಿಟ್ ವರ್ಗೀಕರಣದಲ್ಲಿ ಎ ತರಗತಿಯಲ್ಲಿದೆ. ಉಪಾಧ್ಯಕ್ಷ ಮೋಹನ್ ಕೆಎಸ್, ನಿರ್ದೇಶಕರಾದ ಎಂ ಹರೀಶ್ ನಾಯಕ್, ಮನೋರಂಜನ್ ಕೆಆರ್, ವಿಶ್ವನಾಥ್ ಎಂ, ಕೃಷ್ಣ ಕೆ, ಉದಯ್ ಕುಮಾರ್ ಎ, ಬಾಲಕೃಷ್ಣ ಪಿಎಸ್, ದಿವಾಕರ್ ವಿ, ದಯಾನಂದ ಆಳ್ವಾಕೆ, ಸುಂದರ ಡಿ, ಗೋವರ್ಧನ್ ಕುಮಾರ್ ಐ, ಸುಬ್ಬಲಕ್ಷ್ಮಿ ಜಯಂತಿ ಎಚ್ ರಾವ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೃಷ್ಣ ಮುರಳಿ ಶ್ಯಾಮ್ ಕೆ ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.